ಅದಕ್ಕೆ ಸೊಲ್ಯೂಷನ್ ಕೊಡಲಿ ಈತನಾಟ 1 ಗಂಟೆ ಮುಟ್ಟ ತಹಸೀಲ್ದಾರ್ನಲ್ಲೇ ಬಿಡೋದೆ. VAನ್ನು ತಹಸೀಲ್ದಾರನ್ನು ಕರೆಸಿದ್ದೀನಿ, ಬಡಗ VAಯನ್ನು ಕರೆಸಿದ್ದೀನಿ, DTಯನ್ನು ಕರೆಸಿದ್ದೀನಿ, AC ಅವರು ಇದ್ದು DC ಅವರ ಹತ್ರ ಮಾತಾಡಿ ಒಂದು ಹಂತಕ್ಕೆ ನಾವು ಒಂದು ಬಂದಿದ್ದೀವಿ ಸ್ಪಂದನೆ ಕೊಡಬೇಕು. ಇದು ನನ್ನ ವಿಧಾನಸಭಾ ಕ್ಷೇತ್ರ ಅಲ್ಲ, ನನ್ನ ಸುಳ್ಯ ವಿಧಾನಸಭಾ ಕ್ಷೇತ್ರ. ಆದರೆ ನೀವು ಇಲ್ಲಿ ಬಂದು ಒಬ್ಬ ಪ್ರಜೆಗಳಿಗೆ ಯಾರಿಗಾದರೂ ಸಾಮಾನ್ಯ ಜನರಿಗೆ ಬಡವರಿಗೆ ನ್ಯಾಯ ಕೊಡೋದು ನಮ್ಮ ಧರ್ಮ. ಏನು ಯಜಮಾನ್ರೆ ಕೇಳ್ತಾ ಇದ್ದಾರೆ ನಾನು ಹೇಳೋದು? ಈಗ ನಿಮಗೆ 94C ಅಲ್ಲಿ ರಾಧಮ್ಮ ನೀವಲ್ಲ, ನಿಮ್ಮ ಹೆಸರಿಗೆ 94C ಅಲ್ಲಿ 8 ಸೆನ್ಸ್ 9 ಸೆನ್ಸ್ ಜಾಗ ಇದೆ. ಅದನ್ನು ನೀವು ಈ ಒಂದು ಅರ್ಜಿಗೆ ಸೈನ್ ಮಾಡಬೇಕು. ಅದನ್ನು ನಿಮಗೆ ಮಾಡಿಕೊಡುವ ಕೆಲಸವನ್ನು ಮಾಡ್ತೀವಿ. ಆ ನಂತರ ನಿಮಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ರಾಜೀವ್ ಗಾಂಧಿ ನಿಧಿಯಿಂದ ಬರುವಂಥ 2 ಲಕ್ಷ ರೂಪಾಯಿ ಮಂಜೂರು ಮಾಡ್ತಾರೆ. ಅದು 2-3 ತಿಂಗಳು ಆಗ್ತದೆ. ನಾಳೆನೇ ಅದು ಮಂಜೂರಾಗಿ 1 ಲಕ್ಷ ಒಮ್ಮೆಲೆ ಬರುವುದಿಲ್ಲ. ನಿಮಗೆ ಸ್ಟೇಜ್ ಫೌಂಡೇಶನ್ಗೆ ಒಂದು ಫಸ್ಟ್ ದಾಖಲೆ ನಿಮ್ಮ ಹೆಸರಲ್ಲಿ ಮಾಡಿಕೊಡ್ತೇವೆ. 9 ಸೆನ್ಸ್ 8 ಸೆನ್ಸ್ 9 ಸೆನ್ಸ್ ಅದೇ ಜಾಗ ಅದೇ ಅಡಿಯಲ್ಲಿ. ಅದರಲ್ಲಿ 8 ಇದ್ದರೆ 8, 5 ಇದ್ದರೆ 5, 6 8 ಇದೆ. 9ರಿಂದ ಜಾಸ್ತಿ ಕೊಡೋಕ್ಕಾಗಲ್ಲ. ಬರುವುದರಲ್ಲಿ 9 ಮಾತ್ರ. ಅದಕ್ಕೆ 10 ದಿವಸ ಬೇಕು. ನೀವು ಇವತ್ತೊಂದು ಅರ್ಜಿ ಮಾಡಿ AC ಕೊಡಬೇಕು. ಆನಂತರ ಅದು ಪರಿಶೀಲನೆಗೆ ಅರ್ಜಿ ಹಾಕಿ ಅದನ್ನು ತಂದು 1 ವಾರ ಟೈಮ್ ಹೇಳಿದ್ದೀನಿ. 10 ದಿವಸ ನಿಮಗೆ ಬೇಕು. ಆ ಕಡೆ ಈ ಕಡೆ ಮತ್ತು ನೀವು ಪುನಃ ಅದನ್ನು ನಮ್ಮ ಹತ್ರ ನೀವು ಹೇಳಿದ್ದಾರೆ ಅಂತ ಹೇಳುವಾಗ 10 ದಿವಸದಲ್ಲಿ ನಿಮಗೆ ಅದನ್ನು ಮಾಡಿಕೊಡುವ ಕೆಲಸವನ್ನು ನಾವು ಮಾಡ್ತೀವಿ. ಆನಂತರ ಮನೆ ಕಟ್ಟಲಿಕ್ಕೆ 3-4 ತಿಂಗಳು 2 ಲಕ್ಷ ಬಂದರೆ ಫೌಂಡೇಶನ್ ಸ್ಟೇಜು ಎಲ್ಲ ಕಟ್ತಾರಲ್ಲ ಅದೇ ರೀತಿಗೆ ಬರ್ತದೆ. ನೀವು ಬೇಕಾದರೆ ನಿಮಗೆ ಬೇಕಾಗುವಂಥ ಇದನ್ನು ಕಟ್ಟಿಕೊಂಡು ಸ್ಟೇಜ್ ಕಟ್ಟಿಕೊಂಡು ಬರ್ಬೋದು. ನಿಮ್ಮಲ್ಲಿ ಅಲ್ಲಿ ಸುಳ್ಯದಲ್ಲಿ ಅವರಿಗೆ ಮನೆ ಕಟ್ಟಲಿಕ್ಕೆ ಆ ಜಾಗ ಅವರಿಗೆ ಅನುದಾನ ಅಲ್ಲಿಂದ ಬಂದಿಲ್ಲ ಅಂತಾದರೂ ನಾನು ಮಿನಿಸ್ಟರ್ ಹತ್ರ ಮಾತಾಡಿ, ಜಮೀರ್ ಅವ್ರ ಹತ್ರ ಮಾತಾಡಿ, ವಸತಿ ಸಚಿವರ ಹತ್ರ ಮಾತಾಡಿ ಸ್ಪೆಷಲ್ ಕೇಸಲ್ಲಿ ನಿಮಗೆ ಒಂದು ಮನೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಇದಕ್ಕೆ ನೀವು ಒಪ್ಪಬೇಕು. ಇದಕ್ಕಿಂತ ಹೆಚ್ಚು ನಾನು ಮಾಡಲಿಕ್ಕೆ ಏನೂ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಜಾಗ ನಿಮ್ಮ ಹೆಸರಿಗೆ ಆಗ್ತದೆ. ಮನೆ ಕಟ್ಟಲಿಕ್ಕೆ 2 ಲಕ್ಷ ರೂಪಾಯಿ ಅಂದಾಜು ದುಡ್ಡು ಬರ್ತದೆ. ಅದಕ್ಕೆ ನೀವು ಒಪ್ಪಿ ಇದನ್ನು ಸರಿ ಅಂತ ಹೇಳಿದರೆ ನಿಮ್ಮ ಅಧಿಕಾರಿಗಳನ್ನ ಕರೆದು ಕೂಡ ನಿಮಗೆ ಈಗ ಭರವಸೆಯನ್ನು ಕೊಡುವಂಥ ಕೆಲಸವನ್ನು AC ತಹಸೀಲ್ದಾರ್ ಕರೆದು ಭರವಸೆಯನ್ನು ಕೊಡುವ ಕೆಲಸ ಮಾಡ್ತೀನಿ. ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ. ಗೊತ್ತಾಯ್ತಲ್ಲ? ಆಗ್ತದ? ಈಗ 500 ಜನ ಅಲ್ಲಿ ಕಾಯ್ತಾರೆ. ಈಗ ಬೇಗ ಹೋಗ್ಬೇಕು. ಒಂದು ಬೊಂಡಕ್ಕೆ ಹೋಗಪ್ಪ, ಏನಾದರೂ ಕುಡಿಲಿಕ್ಕೆ ಬೊಂಡ ಇದೆಯಾ? ಅವ್ರ ವಿರುದ್ಧ ಏನು ಕ್ರಮ? ಕರೆಂಟ್ ಬೇಕಲ್ಲ, ನಾಳೆನೇ ಕೊಡ್ಲಿಕ್ಕೆ ಆಗುದಿಲ್ಲ. 1 ದಿವಸ ಆಯ್ತು ಕೊಡಿಸ್ತೀನಿ. ಕರೆಂಟ್ ಎಲ್ಲ ಏನು ತಪ್ಪು ಮಾಡಿದ್ದಾರಲ್ಲ ಅವ್ರ ವಿರುದ್ಧ ನೋಡಿ. ಕೋರ್ಟ್ ಆದೇಶ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಂದರೆ ನಿಮಗೂ ಬೇರೆ ದಾಖಲೆಗಳಲ್ಲಿ ಇಲ್ಲ. ಈಗ ರಾಧಮ್ಮ ಇವರು, ಇನ್ನೊಬ್ಬರ ಹೆಸರೇನು ರೇಣುಕಾ ಕೂಡ ಮನೆಯಲ್ಲಿದ್ದಾರೆ. ಅಲ್ಲ, ಈಗ ನೀವು ಇಲ್ಲ ಅಂತಾದರೂ ಯಾವತ್ತು ಅವರು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬರುವಾಗ ಮನೆ ಕಟ್ತಾ ಇರುವಾಗ ರೇಣುಕಾ ಅದರಲ್ಲಿ ಇದ್ರು. ಅದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ಇನಿಷಿಯಲ್ ರಿಪೋರ್ಟು ಪೊಲೀಸ್ ರಿಪೋರ್ಟಲ್ಲಿ ಅವರ ಹೆಸರಲ್ಲಿದೆ. ಆನಂತರ ನೀವು ಅಲ್ಲಿ ಆಧಾರ್ ಕಾರ್ಡ್, ನಿಮಗೂ ಏನು ದಾಖಲೆಗಳಿಲ್ಲ. ಆಧಾರ್ ಕಾರ್ಡು ವೋಟರ್ ಐ ಡಿ ಬಿಟ್ಟರೆ ನಿಮ್ಮ ಹತ್ರ ಯಾವ ದಾಖಲೆಗಳು ಆ ಜಾಗಕ್ಕೆ ಇಲ್ಲ. ಆದರೂ ನೀವು ಬಡವರು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನೀವು ಅಲ್ಲಿ ಮನೆ ಇಟ್ಟಂತೆ ನಾನು ಅಧಿಕಾರಿಗಳಿಗೆಲ್ಲ ಹೇಳಿ ಅದನ್ನು ಮಾಡಿಕೊಡಬೇಕು. ಇಲ್ಲ ಅಂತಾದರೆ ನಾನು ನಿಮ್ಮ ಜೊತೆ ಬಂದು ಸ್ಟ್ರೈಕ್ ಕೊಡ್ತೇನೆ ಅಂತ ಅವ್ರ ಹತ್ರ ಹೇಳಿದೆ. ನಾನು ಬರ್ತೇನೆ ನಿಮ್ಮ ಜೊತೆ. ತಹಸೀಲ್ದಾರ್ ಮನೆ ಮುಂದೆ, ಪುತ್ತೂರು AC ಕಚೇರಿಯಲ್ಲ, ತಹಸೀಲ್ದಾರ್ ಕಚೇರಿ ಮನೆ ಮುಂದೆ, ತಹಸೀಲ್ದಾರ್ ಕಚೇರಿ ಮುಂದೆ ನಾನು ಕೂಡ ಕೂಡ್ತೇನೆ ಅಂತ ಹೇಳಿದೆ. ಅದರಿಂದ ನಿಮಗೆ ಜಾಗ ನಿಮ್ಮ ಹೆಸರಿಗೆ ಮಾಡಿಕೊಡ್ತೇವೆ. ಮನೆ ಕಟ್ಟಲಿಕ್ಕೆ ನೀವು ಇನ್ನೂ ಕೂಡ ಹಾಗೆ ಆಗಬೇಕು, ಹೀಗೆ ಆಗಬೇಕು, ನಿಮ್ಮಂಥದ್ದೇ ಒಂದು ನೀವು ಕಂಡೀಷನ್ಗಳನ್ನು ಹಾಕಬಾರ್ದು. ತೊಂದರೆ ಆಗಿದೆ ನಿಮ್ಮಂದರೆ ನಿಮ್ಮ ಜಾಗ ನಿಮ್ಮ ಹೆಸರಿಗೆ ಆಗ್ತದೆ. ಅದನ್ನು ನೀವು ಮಾಡಿಕೊಂಡು ಒಳ್ಳೆಯ ಜೀವನವನ್ನು ಮಾಡಿ ಅಂತ ಓಕೆ. ಅಷ್ಟು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 9 ಸೆನ್ಸ್ ಮ್ಯಾಕ್ಸಿಮಮ್ ಅರ್ಜಿಯಲ್ಲಿ ಆಗೋದು 9 ಸೆನ್ಸ್. ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಮುಂದೆ ಬರುವಾಗ ನೀವು ಕೃಷಿ ಮಾಡಿದರೆ ಅದನ್ನು ಮಾಡ್ಕೊಳ್ಬೋದು, ನಿಮಗೆ ಬಿಟ್ಟರೆ. ಈಗ ನಿಮಗೆ ಕೊಟ್ಟಿರುವಂಥ ಅರ್ಜಿಯಲ್ಲಿ ನಿಮಗೆ ಸಿಗೋದು 9 ಸೆನ್ಸ್. ಜಾಸ್ತಿ ಆದರೆ ಕಡಿಮೆ ಅಷ್ಟು ಕೊಡ್ತಾರೆ. ಗೊತ್ತಾಯ್ತಾ? ಇದಕ್ಕೆ ಒಪ್ಪಿಗೆನಾ ನಿಮ್ಮದು? ಒಪ್ಪಿಗೆ ಯಜಮಾನ್ರೆ
ಒಪ್ಪಿಗೆ ನೀವು ಮಗಲ್ಲ ಒಪ್ಪಿಗೆ ಇನ್ನೊಬ್ಬರು ಇನ್ನೊಬ್ಬರಲ್ಲ ಒಪ್ಪಿಗೆ ಸರಿ ಗ್ಯಾಸ್ ಬರ್ಬೇಕಂತಮ್ಮೆ ಗ್ಯಾಸ್ MLA ಅಶೋಕ್ ರೈ ಅವರಿಗೆ MLA ಅಶೋಕ್ ರೈ ಅವರಿಗೆ MLA ಅಶೋಕ್ ರೈ ಅವರಿಗೆ ಬಡವರ ಬಂಧು MLA ಅಶೋಕ್ ರೈ ಅವರಿಗೆ ಮತ್ತೆ ತಹಸೀಲ್ದಾರ್ ಕರೀದೊಮ್ಮೆ ಅವರಿಗೊಂದು ಅವ್ರು ಮಾತ್ರ ಗಿರೀಶಣ್ಣ ಮತ್ತು ಅವರು ನೋಡಿಕೊಳ್ತಾ ಇದ್ರು ಇಷ್ಟು ದಿವಸ ಕೂಡ. ಅವರಿಗೆ ನಾವು ಚರ್ಚೆ ಮಾಡಿದ ಪ್ರಕಾರ ಅವ್ರಿಗೆ ಅರ್ಜಿ ಇದೆ. ಆ ಅರ್ಜಿಯನ್ನು ಪರಿಶೀಲನೆ ಮಾಡಿ ಅವರಿಗೆ 94C ಆ ಜಾಗವನ್ನು ಮಂಜೂರು ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ಅಂತ ನಾನು ಭರವಸೆ ನೀವು ನಿಮ್ಮ ಹತ್ರ ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆ ತಹಸೀಲ್ದಾರನ್ನು ಕೂಡ ನಾವು ಕರೆದು ಮಾತಾಡಿದ್ದೀವಿ. ಅದಕ್ಕೆ ಆ ಇಲಾಖೆಯವರು ಕೂಡ ಒಪ್ಪಿಕೊಂಡಿದ್ದಾರೆ. ರಾಜೀವ್ ಗಾಂಧಿ ನಿಗಮದಿಂದ ಅವರಿಗೆ 2 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡುವ ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೀನಿ. ಬಡ ಕುಟುಂಬದವರು ಪರಿಶಿಷ್ಟ ಜಾತಿಯವರು, ಅದರಿಂದ ಅವರಿಗೆ ನ್ಯಾಯ ಕೊಡೋದು ಅಧಿಕಾರಿಗಳಿಗೆ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಇರುವಂಥ ಕರ್ತವ್ಯ. ಆ ಮುಖಾಂತರ ನಾವೊಂದು ಕಾನೂನಾತ್ಮಕವಾಗಿ ಏನು ಮಾಡ್ಬೋದು ಅನ್ನೋ ವಿಚಾರಕ್ಕೆ ನೀವು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೀರಿ. ಕಾನೂನು ಪ್ರಕಾರ ಇದ್ದರೆ ನಾನು ಖಂಡಿತ ಅದನ್ನು ಮಾಡಿಕೊಡ್ತೀನಿ, ಡೈರೆಕ್ಷನ್ ಕೊಡ್ತೀನಿ ಅಂತ ನೀವು ಹೇಳಿದ್ದೀರಿ. ನಾವು ಕೂಡ ಅದಕ್ಕೆ ಪೂರಕವಾಗಿ ಅವರಿಗೆ ಹೇಳುವಂಥ ಕೆಲಸವನ್ನು ಮಾಡಿದರೆ ಅದಕ್ಕೆ ಅವ್ರು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಈಗ ಜ್ಯೂಸ್ ಕೊಡುವ ಮುಖಾಂತರ ಅವರ ಪ್ರತಿಭಟನೆಯನ್ನು ಹಿಂದೆತ್ತಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನಿಮಗೆ ಗೊತ್ತಿರಲಿ ಅಂತ ನಿಮ್ಮನ್ನು ಕರೆದು ನಿಮಗೊಂದು ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಎಸ್ ಕಡಬ ತಾಲೂಕಿನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕೌಕ್ರಾಡಿ ಎಂಬಲ್ಲಿ ಒಂದು ಬಡ ಕುಟುಂಬ ಸರಕಾರಿ ಜಾಗದಲ್ಲಿ ಮನೆ ಮಾಡಿ ಕೂತಿದ್ರು. ಅದಕ್ಕೆ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೋರ್ಟಿಗೆ ಸಲ್ಲಿಸಿ ಆ ಕೋರ್ಟಿನಿಂದ ತಹಸೀಲ್ದಾರಿಗೆ ನೋಟಿಸ್ ಹಾಕಿತ್ತು. ಆ ಪ್ರಕಾರ ನೋಟಿಸಿನ ಮೇಲೆ ತಹಸೀಲ್ದಾರರು ಅವರ ಮನೆಯನ್ನು ನೆಲಸಮ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಕುಟುಂಬ ಬಡ ಕುಟುಂಬ ಇಲ್ಲಿ ಬಂದು 14 ದಿವಸದಿಂದ ಇವತ್ತಿಗೆ 15 ದಿವಸದಿಂದ ಉಪವಾಸವನ್ನು ಮಾಡಿ AC ಕಚೇರಿಯ ಮುಂದೆ ಉಪವಾಸ ಪ್ರತಿಭಟನೆ ಮಾಡ್ತಾಯಿತ್ತು. ಮಾಧ್ಯಮದವರ ಮುಖಾಂತರ ನಾವು ಕೂಡ ಇಲ್ಲಿಗೆ ಬಂದು ಅದನ್ನು ಏನು ಅವರಿಗೆ ತೊಂದರೆ ಆಗಿದೆ ಅದನ್ನು ವಿಚಾರಿಸಿದಾಗ ಅವರು ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಕಡಬ ತಹಸೀಲ್ದಾರನ್ನು ಬರಲಿಕ್ಕೆ ಹೇಳಿ ಅಸಿಸ್ಟೆಂಟ್ ಕಮಿಷನರನ್ನು ಸೇರಿಸಿ DC ಅವರ ಮಾಡಿ ಅವರ ಜಾಗ ಏನಿದೆ 9 ಸೆನ್ಸು ಜಾಗ ಅವರ ಅರ್ಜಿ ಕೊಟ್ಟಿದ್ದಾರೆ, ಅದನ್ನು ಅವರ ಹೆಸರಿಗೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆನಂತರ ಅವರಿಗೆ ಮನೆ ಕಟ್ಟಲಿಕ್ಕೆ ರಾಜೀವ್ ಗಾಂಧಿ ನಿಗಮದಿಂದ ಸುಮಾರು 2 ಲಕ್ಷ ರೂಪಾಯಿಗಳ ಒಂದು ಸಹಾಯವನ್ನು ಕೂಡ ಮಾಡುವಂಥ ಕೆಲಸ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಅವರು ಇವತ್ತು ಅದನ್ನೆಲ್ಲ ಒಪ್ಪಿಕೊಂಡು ಅವರ ಇವತ್ತಿನಿಂದ ಅವರು ಉಪವಾಸ ಸತ್ಯಾಗ್ರಹ ಪ್ರತಿಭಟನೆಯನ್ನು ಮಾಡ್ತೀನಿ ಅನ್ನೋ ವಿಚಾರ, ನಾವು ಸಾಯುವವರೆಗೆ ಇಲ್ಲೇ ಇಡ್ತೀವಿ ಅನ್ನೋ ವಿಚಾರವನ್ನು ತಿಳಿಸಿದರು. ಅವರ ಮನವನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಮುಂದಿನ 10 ದಿವಸದಲ್ಲಿ ಅವರು ವಾಸ ಇದ್ದಂಥ ಜಾಗವನ್ನು ಅವರ ಹೆಸರಿಗೆ 94C ಕಡತ ವಿಲೇವಾರಿ ಮಾಡೋ ಮುಖಾಂತರ ಮಾಡುವ ಕೆಲಸವನ್ನು ಮಾಡಿ, ಆನಂತರ ರಾಜೀವ್ ಗಾಂಧಿ ಇಲಾಖೆಯಿಂದ ಅವರಿಗೆ 2 ಲಕ್ಷ ರೂಪಾಯಿಗಳ ಮನೆ ಕಟ್ಟಲಿಕ್ಕೆ ಅನುದಾನವನ್ನು ಕೊಡುವ ಮುಖಾಂತರ ಅವರ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿದೆ. ಇವರು ಯಾವುದೇ ಅರ್ಜಿ 94C ರಿಜೆಕ್ಟ್ ಆದರೂ ಕೂಡ ಅವರು ಅಪೀಲ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇವತ್ತು ಅವರು ಅಪೀಲ್ ಮಾಡ್ತಾರೆ. ಅದು ಮತ್ತೆ ಮರು ತನಿಖೆಗಾಗಿ ನಾವು ತಹಸೀಲ್ದಾರ್ಗೆ ಡೈರೆಕ್ಷನ್ ಕೊಡ್ತೀವಿ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ಸರ್ವೆ ನಂಬರ್ 123ರಲ್ಲಿ ಭೂಮಿಯಲ್ಲಿ ರಾಧಮ್ಮ ಮುತ್ತುಸ್ವಾಮಿಯವರು ಹಲವು ವರ್ಷದಿಂದ ವಾಸವಾಗಿದ್ದರು. ಅಲ್ಲಿ ಮನೆ ಕಟ್ಟಿಕೊಂಡು ಚೆನ್ನಾಗಿದ್ದರು. ಆದರೆ ಏಕಾಏಕಿ ಯಾವುದೇ ಒಂದು ಮಾಹಿತಿ ಇಲ್ಲದೆ ಕಡಬ ತಹಸೀಲ್ದಾರರು ಹಾಗೂ ತಂಡದವರು 13/11/2024ರಂದು ಮನೆಯನ್ನು ಹೊಡೆದು ನೆಲಸಮ ಮಾಡಿರುತ್ತಾರೆ. ಇದರ ಒಂದು ನ್ಯಾಯಕ್ಕೋಸ್ಕರ ಆ ಒಂದು ಬಡ ಕುಟುಂಬದೊಂದಿಗೆ ನಾವು 1 ವರ್ಷದಿಂದ ಒದ್ದಾಡ್ತಾ ಇದ್ದೆ. ಎಲ್ಲ ಸರ್ಕಾರಿ ಕಚೇರಿಗೆ ಎಲ್ಲದಕ್ಕೂ ಮನವಿ ಮಾಡಿ ನ್ಯಾಯ ಕೇಳಿದ್ವಿ, ಯಾರೂ ಕೊಡಿಸಿಲ್ಲ. ಕೊನೆಗೆ 29/12/2025ರಂದು ಇದೇ AC ಕಚೇರಿ ಮುಂಭಾಗದಲ್ಲಿ ಬಂದು ಧರಣಿ ಕೂತಿದ್ರು. ಅವರಿಗೆ ಇದಕ್ಕೆ ಸಾತಾಗಿ ನಾವು ನಮ್ಮ ಈ ಪುತ್ತೂರು ತಾಲೂಕಿನ ಎಲ್ಲ ಮಿತ್ರರು ಒಂದು ಕೈ ಜೋಡಿಸಿದ್ರು. ಇವತ್ತು 5/1/2026ರಂದು ಪುತ್ತೂರಿನ MLA ಆಗಿರುವಂಥ, ಅಂದರೆ ಈ ನಮ್ಮ ಈ ಬಡ ನೊಂದವರ ಕ್ಷೇತ್ರ
ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ವಿಧಾನಸಭೆ ಕ್ಷೇತ್ರ ಕಡಬ ತಾಲೂಕು. ಆದರೆ ಅಲ್ಲಿ ಅವರು ಯಾರೂ ಇದಕ್ಕೆ ಒಂದು ಸ್ಪಂದನೆ ಕೊಟ್ಟಿಲ್ಲ. ಯಾರೇ ಒಂದು MLA ಆಗಲಿ ಜನಪ್ರತಿನಿಧಿಯಾಗಿ ಯಾರೂ ಬಂದಿಲ್ಲ. ಆದರೆ ಪುತ್ತೂರಿನ MLA ಅಶೋಕ್ ರೈ ಸರ್ ಬಂದು ನಿನ್ನೆ ಸಂಡೇ ಮಧ್ಯಾಹ್ನ ಬಂದು ಹೇಳಿದ್ರು, ನಾನು ಏನೋ ಮಾಡಿ ಇವತ್ತಿಗೆ ನಿಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳೋ. ಅದರ ಪ್ರಕಾರವಾಗಿ ಅವರು ಒಂದು ಮನೆ ಕಟ್ಟುವ ಜಾಗಕ್ಕೆ 94C ಅಡಿಯಲ್ಲಿ ಹಕ್ಕುಪತ್ರ ಮಂಜೂರು ಮಾಡಿಕೊಡ್ತೀವಿ ಮತ್ತು ನಿಮಗೆ ಸರ್ಕಾರದಿಂದ ಏನೆಲ್ಲ ವ್ಯವಸ್ಥೆ ಬೇಕು ಮನೆ ಕಟ್ಟುವ ವ್ಯವಸ್ಥೆ ಎಲ್ಲವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರಿಗೆ ನಮ್ಮ ಎಲ್ಲ ಹೋರಾಟಗಾರರ ಪರವಾಗಿ ಧನ್ಯವಾದಗಳು. ಈಗ ಅದೇ ಒಂದು ನಿಮ್ಮ ಮೊದಲು ಮನೆ ಕೆಲಸ ಮಾಡಿದ್ದಾರೆ, ಹೌದು, ಅಧಿಕಾರಿಗಳು ವಿರುದ್ಧ ಏನಾದರೂ ಅದ್ರ ಬಗ್ಗೆ ಏನಾಯಿತು? ಇಲ್ಲ, ಇವಾಗ ಸದ್ಯಕ್ಕೆ ಅವರು ಈ ಒಂದು ಭರವಸೆ ಕೊಟ್ಟಿದ್ದಾರೆ. ಅದ್ರ ಮುಂದಕ್ಕೆ ನೋಡೋಣ, ಕಾನೂನು ಕ್ರಮನ ತಗೊಳ್ಳಿ. ಇವಾಗ ನಾವು ಹೋರಾಟವನ್ನು ಮಾತ್ರ ನಾವು ಹಿಂದಕ್ಕೆ ತೆಗಿತಾ ಇದ್ದೀವಿ ಅವರ ಒಂದು ಹೇಳಿಕೆ ಪ್ರಕಾರವಾಗಿ. ಅಲ್ಲಿ ಇಲ್ಲಿ ಕೂತದ ಸುಳ್ಯ ಶಾಸಕರಿಗೆ ಮಾಹಿತಿ ಇತ್ತು ಸರ್? ಸುಳ್ಯ ಶಾಸಕರಿಗೆ ಮನೆ ಕೆಡವಿ ಹಾಕಿದ ಅವತ್ತಿಂದ ಕರೆ ಮಾಡಿ ಹೇಳ್ತಾ ಇದ್ದೀವಿ ಸರ್. ಕರೆ ಮಾಡಿ ಹೇಳುವಾಗ ಹೇಳ್ತಾ ಇದ್ರು, ನನಗೆ ಶೌಚಾಲಯ ಉದ್ಘಾಟನೆಗೆ ನಾವು ನೆಲ್ಯಾಡಿಯಲ್ಲಿದ್ದೀವಿ, ಉದನೆಯಲ್ಲಿದ್ದಾರೆ ಅಂತ ಹೇಳಿದ್ರು. ತಿರ್ಗಾ ಬಿಸಿ ಅಂತ ಹೇಳಿದ್ರು. ಎಲ್ಲ ಸಭಾ ಕಾರ್ಯಕ್ರಮಕ್ಕೆ ಹೋಗಿ ಬಂದು ಸುಸ್ತಾಗಿ ಮಲ್ಕೊಂಡಿದ್ದಾರೆ, ಬರಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು. ತಿರ್ಗಾ ಅಲ್ಲಿ ಬೆಳ್ತಂಗಳಿ ಎಲ್ಲ ಹೋದರು. ಆದರೂ ಈ ಒಂದು ವಿಷಯಕ್ಕೆ ನೊಂದವರ ಪರವಾಗಿ ಅವರು ನಿಂತಿಲ್ಲ ಸರ್. ಅವರಿಗೆಲ್ಲ ಮಾಹಿತಿ ಇದೆ ಸರ್. ನಾನೇ ಫೋನ್ ಮಾಡಿ ಹೇಳಿದ್ದೀನಿ, ಅವರು ಫೋನ್ ಮಾಡಿ ಹೇಳಿದ್ರು ಸರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.